ಷಡ್ಯಂತ್ರ ಅಂತ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ. ಇವತ್ತು ಬೆಳಿಗ್ಗೆ ನಿನ್ನೆ ಸಂಜೆ 5 ಗಂಟೆವರೆಗೆ ಅವರಿಗೆ ಟೈಮನ್ನು ಕೊಟ್ಟಿದೆ ಕಾಲೇಜಿಂದ. ರಿಪೀಟೆಡ್ ಅವರಿಗೆ ಫೋನ್ ಮಾಡಿದೆ ಅವ್ರ ಮನೆಗೆ, ಪೇರೆಂಟ್ಸಿಗೆ ಬಂದು ಸಂಜೆ ಒಳಗೆ ಹಾಲ್ ಟಿಕೆಟನ್ನು ತಗೊಂಡೋಗಿ ಅಂತ. ನಿನ್ನೆ ಸಂಜೆ ಬರಲಿಲ್ಲ. ಇವತ್ತು 9:30ಗೆ ಬಂದು ನಮ್ಮ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಅಲ್ಲಿ ಹೇಳಿದ್ದಾರೆ ಏನು ಅಂದರೆ, ನೀವು ಹಿಜಾಬ್ ತೆಗೆದುಕೊಂಡು ಹೋಗೋದಾದರೆ ಮಾತ್ರ ಹಾಲ್ ಟಿಕೆಟ್ ಕೊಡ್ತೇವೆ, ಇಲ್ಲ ಹಿಜಾಬ್ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಹಾಲ್ ಟಿಕೆಟ್ ತೆಗೆಯುವಾಗ ಹಿಜಾಬ್ ತೆಗೆದಿಟ್ಟು ತಗೊಂಡಿದ್ದಾರೆ. ಕಾಲೇಜಲ್ಲಿ ಹಾಲ್ ಟಿಕೆಟ್ ತಗೊಳ್ಳುವಾಗ ಹಿಜಾಬ್ ತೆಗೆದಿಟ್ಟು ಹಾಲ್ ಟಿಕೆಟನ್ನು ತಗೊಂಡು ಮತ್ತೆ ಹೋಗಿ ಅಲ್ಲಿ ಡ್ರಾಮಾ ಮಾಡಿದ್ದಾರೆ. ನಾನು ಇವತ್ತು ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಇನ್ನು ನಾಳೆಯಿಂದ ಇಂಥ ನಾಟಕವನ್ನು ಮಾಡಿದರೆ ಖಂಡಿತವಾಗಿ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟು ಮತ್ತು ಅವ್ರ ಮೇಲೆ ಯಾವ ರೀತಿಯ ಕಾನೂನನ್ನು ಕ್ರಮವನ್ನು ಮಾಡಬೇಕು ಖಂಡಿತವಾಗಿ ಮಾಡಿಯೇ ಮಾಡ್ತದೆ. ಇದು ಅವರು ಹುಡುಗಾಟಿಕೆ ಅಲ್ಲ. ಯಾರೋ ಬೇರೆ ಮುಸ್ಲಿಂ ಮಕ್ಕಳು ಹೋಗಿದ್ದರೆ ಅವರು ಮುಗ್ಧರು, ಅವ್ರಿಗೆ ಗೊತ್ತಿಲ್ಲ ಅಂತ. ಈ ಮಕ್ಕಳು ಹೈಕೋರ್ಟಿನ ಅಪ್ಲಿಕೆಂಟ್ಸ್, ಅವರ ಮೇಲೆ ಕೋರ್ಟ್ನ ಆರ್ಡರ್ ಆದದ್ದು ಹಿಜಾಬ್ ಹಾಕಿ ಹೋಗ್ಲಿಕ್ಕಿಲ್ಲ ಅಂತ. ಸುಪ್ರೀಂ ಕೋರ್ಟಲ್ಲಿಯೂ ಜಡ್ಜ್ ಸ್ಪಷ್ಟ ಹೇಳಿದ್ದಾರೆ ಹಿಜಾಬ್ ಮತ್ತು ಪರೀಕ್ಷೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೂ ಇವತ್ತು ಬಂದು ಅಲ್ಲಿ ಬಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಆ ರೀತಿಯ ಡ್ರಾಮಾವನ್ನು ಮಾಡ್ತಾರೆ ಅಂತ ಹೇಳಿದರೆ ಈ ಮಕ್ಕಳನ್ನು ನಾವು ಇನ್ನು ಲಘುವಾಗಿ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಇವ್ರ ಮೇಲೆ ಕಠಿಣ ಶಿಸ್ತು ಕ್ರಮವನ್ನು ನಾವು ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ಕೊಳ್ಬೇಕು ಅಂತ ನಾನು ಇವತ್ತು ಈಗಾಗಲೇ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾಯಿದ್ದೇನೆ. ಏನು ಹುಡುಗಾಟಿಗೆ ನಾನು ಹೇಳುವಂಥದ್ದು, ಈ ಮಕ್ಕಳೇ ಕೋರ್ಟಿಗೆ ಹೋದವ್ರು, ಯಾರು ಹೋದವರಲ್ಲ. ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ಇವರದ್ದು ನಡವಳಿಕೆ ನೋಡುವಾಗ ಸ್ಪಷ್ಟ ಗೊತ್ತಾಗ್ತದೆ ಇವ್ರು ಏನು ಪರೀಕ್ಷೆ ಬರೆಯೋರು. ಇವ್ರದ್ದು ಅಟೆಂಡೆನ್ಸ್ ಇಲ್ಲ, ಇವರಿಗೆ ಕ್ಲಾಸ್ ಆಗಲಿಲ್ಲ, ಎಕ್ಸಾಮ್ ಆಗಲಿ, ಇವರು ಪರೀಕ್ಷೆ ಬರೀಲಿ, ಇವ್ರಿಗೆ ಹಿಜಾಬ್ ಹಾಕಿ ಇವರಿಗೆ ಬೇರೆ ಕೂತ್ಕೊಂಡು ಇವ್ರು ಬರೆದ್ರೆ ಆನ್ಸರ್ ಮಾಡಲಿಕ್ಕೆ ಇವ್ರಿಗೆ ಬರ್ತಾರೆ. ಇದು ಸುಮ್ಮನೆ. ಅಂದರೆ ಈ ಹೆಣ್ಣು ಮಕ್ಕಳು ಯಾರು ಈಗ ಅಶಿಸ್ತಿನ ಹೆಣ್ಣು ಮಕ್ಕಳು, ನಾನು ಹಿಂದಿನಿಂದ ಹೇಳಿದೆ ಈ ಅಶಿಸ್ತಿನ ಕುರಿದಂಥ ಹೆಣ್ಣು ಮಕ್ಕಳು ಅಂತ, ಇವರು ನಮ್ಮ ಕಾಲೇಜಿನ ವಾತಾವರಣವನ್ನು ಹಾಳು ಮಾಡಲಿಕ್ಕೆ ಬರ್ತಾ ಇರುವಂಥವ್ರು. ಅವರಿಗೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದು ಅವ್ರ ಉದ್ದೇಶ, ಹಿಜಾಬ್ ಹಾಕೋದು ಉದ್ದೇಶ ಅಲ್ಲ. ಹಿಜಾಬ್ ತೆಗೆದಿಟ್ಟು ಇವತ್ತು ನಮ್ಮ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಹಾಲ್ ಟಿಕೆಟ್ ತಗೊಂಡಿದ್ದಾರೆ. ಹಾಲ್ ಟಿಕೆಟ್ ತಗೊಳ್ಳುವಾಗ ಹಿಜಾಬ್ ತೆಗಿಲಿಲ್ವಾ? ಕ್ಲಾಸ್ ರೂಮ್ ಇವತ್ತು ಎಕ್ಸಾಮ್ನಲ್ಲಿ ಯಾಕೆ ಕೋರ್ಟ್ ಆದೇಶ ಪ್ರಕಾರ ಹೋಗಬಾರ್ದು? ಹಾಗಿದ್ರೆ ಕೋರ್ಟಿಗಿಂತ ಮೇಲೆ ಇವರು, ಹೈಕೋರ್ಟ್ಗಿಂತ ಮೇಲೆ ಈ ಆರು ಹೆಣ್ಣುಮಕ್ಕಳು. ಸೊ ಇದಕ್ಕೆ ಇನ್ನು ನಾನು ನಾಳೆ ಸೈನ್ಸಿನ ಎಕ್ಸಾಮ್ಸ್ ಇದೆ, ಮತ್ತು 4 ಮಕ್ಕಳು ಏನು ಮಾಡ್ತಾರೆ ಅಂತ ನೋಡಬೇಕು. ಇನ್ನು ಮೇಲೆ ನಾನು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಆಗ್ರಹ ಮಾಡಲ್ಲ, ಯಾಕಂದರೆ ಅವ್ರು ಇರ್ಬೋದು, ಅವರಿಗೆ ಮತ್ತು ಅವ್ರಿಗೆ ಗೊತ್ತಿಲ್ಲ ಮುಗ್ದೊಂದು. ಈ 6 ಹೆಣ್ಣು ಮಕ್ಕಳು